ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ, ದಟ್ ಈಸ್ ನಮ್ಮ ಟಿವಿ ಅಂಡ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ, ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ನಾನು ಎಪಿಸೋಡ್ ಎಂಡ್ ಮಾಡುವಾಗ ಹೇಳ್ತಾ ಇರ್ತೇನೆ, ಏನಾದರೂ ಹೊಸತಿರುತ್ತೆ, ಹೊಸಬ್ರು ಯಾರಾದರೂ ಗೆಸ್ಟ್ ಇರ್ತಾರಂತ. ಬಟ್ ಇವತ್ತಿನ ನಮ್ಮ ಎಪಿಸೋಡಲ್ಲಿ ಆಲ್ರೆಡಿ ನಮಗೊಂದು 2 ಸೂಪರ್ ಆದಂತಹ ರೆಸಿಪಿಯನ್ನು ಕಳೆದ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ರು. ಬಟ್ ಇವತ್ತು ಕೂಡ ಸೂಪರ್ ಡೂಪರ್ ಆದಂತಹ ರೆಸಿಪಿ ಹೇಳ್ಕೊಡ್ಲಿಕ್ಕೆ ಶ್ರೀಮತಿ ದಿವ್ಯಾ ಶೆಟ್ಟಿ ಅವರು ಅತಿಥಿಯಾಗಿ ಒನ್ಸ್ ಅಗೇನ್ ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಒನ್ಸ್ ಅಗೇನ್ ವೆಲ್ಕಮ್ ನಿಮ್ಗೆ. ಥ್ಯಾಂಕ್ ಯು. ಎಸ್, ಸೊ ಆಲ್ರೆಡಿ ನೀವು ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಅಂತ ನಮ್ಗೆ ಗೊತ್ತಿದೆ. ಖಂಡಿತವಾಗ್ಲೂ. ಸೊ ಹಾಗಿರುವಾಗ ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಳಿದ್ದೆ ನಾನು, ಈಗ ಯಾಕಂದ್ರೆ ಹೊರಗಡೆ ಯಾವುದು ತಿನ್ನುವ ಪರಿಸ್ಥಿತಿ ಇಲ್ಲ ಅಂತ ಹೇಳಿ. ಇವತ್ತು ಈಗ ತೋರಿಸ್ತಿರೋದು ಕಸ್ಟರ್ಡ್ ವಿತ್ ಐಸ್ ಕ್ರೀಮ್. ಬಟ್ ಆದ್ರೆ ನಾರ್ಮಲಿ ಅದು ಡಿಶ್, ಆದ್ರೆ ಹೊರಗೆ ತಿನ್ನೋದಕ್ಕೂ ನಾವು ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮನೇಲಿ ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬಹುದು ಅಂತ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ಕುಕಿಂಗ್ ವಿದೌಟ್ ಫೈರ್, ಫೈರ್ ಯೂಸ್ ಇದೆ. ಹಾಗೆ ನಾ ಈಗ ಫ್ರೂಟ್ಸ್ ಮತ್ತೆ ಮಿಲ್ಕ್ ತಗೊಂಡು ಈ ಒಂದು ಡಿಶ್ ನಾವು ತಯಾರಿಸ್ತಾ ಇದ್ದೇವೆ. ನೋಡಿ, ನಾರ್ಮಲಿ ಫ್ರೂಟ್ಸ್ ಎಲ್ಲ ಮಕ್ಕಳು ತಿನ್ನೋದಿಲ್ಲ ಹೀಗೆ ಕೊಟ್ರೆ. ಇದನ್ನೊಂದು ಡಿಫ್ರೆಂಟ್ ಆಗಿ ಹೋಟೆಲಲ್ಲೆಲ್ಲ ಫ್ರೂಟ್ ಸಲಾಡ, ಕಸ್ಟರ್ಡ್ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ. ಅದನ್ನೇ ನಾವು ಮನೆಯಲ್ಲೇ ಮಾಡಿಕೊಟ್ರೆ ತಿನ್ಲಿ ಹೇಳೋ ಒಂದು ನಾನೊಂದು ಈ ರೆಸಿಪಿಯನ್ನು ಮಾಡಿ ವೀಕ್ಷಕರು ಇವತ್ತು ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡುವ. ಒಂದು ಕಡಾಯಿ ತಗೊಳ್ಳುವ. ಓಕೆ, ಗ್ಯಾಸ್ ಹಚ್ಚುವಲ್ವಾ? ಕಡಾಯಿ ಇಟ್ಕೊಳ್ವಾ. ವೀಕ್ಷಕರಿಗೆ ಮೇನ್ಲಿ ನಾನು ಹೇಳೋದಂದ್ರೆ, ಈ ಕಸ್ಟರ್ಡ್ ಮಾಡುವಾಗ ಆದಷ್ಟು ಮಸಾಲ ಇಲ್ಲದೆ ಇರೋವಂಥದ್ದು ಯೂಸ್ ಮಾಡದೇ ಇರೋವಂಥದ್ದು. ಯಾಕಂದರೆ ಹಾಲನ್ನು ನಾವು ದಪ್ಪ ಮಾಡ್ಕೊಳ್ಬೇಕು. ಏನಾದರೂ ಮಸಾಲಾಂಶ, ಉಪ್ಪಿನಂಶ ಅದರಲ್ಲಿ ಇದ್ದರೆ ಹಾಲು ಒಡೆದೋಗೋ ಚಾನ್ಸ್ ಇರುತ್ತೆ. ಹಾಗೆ ಮೇನ್ ಅದೊಂದು ಇದರಲ್ಲಿ ಮೇನ್ ಇಂಪಾರ್ಟೆಂಟ್. ಕ್ಲೀನ್ ಆಗಿರೋ ಪಾತ್ರೆ, ಇಲ್ಲದ್ರೆ ಹಾಲು ಅಥವಾ ಬೇರೆ ಏನಾದ್ರು ಕುದಿಸುವಂಥ ಪಾತ್ರೆಯಲ್ಲೇ ನಾವು ರೆಸಿಪಿ ಮಾಡಿಕೊಂಡ್ರೆ ಬೆಟರ್. ಓಕೆ, ಈಗ ನಾನು ಫಸ್ಟಿಗೆ ಹಾಲು ಹಾಕ್ಕೊಳ್ತಾ ಇದ್ದೇನೆ. ನಾನು ನಾರ್ಮಲಿ 2 ಗ್ಲಾಸ್ ಹಾಲಿದು ಇವತ್ತು ಮಾಡ್ತಾ ಇದ್ದೇನೆ. ನಮ್ಮ ವೀಕ್ಷಕರು ನಿಮ್ಗೆ ಎಷ್ಟು ಬೇಕಾಗ್ಬೋದು ಅವರಷ್ಟು ಮಾಡ್ಕೊಳ್ಬೋದು. ಓಕೆ, ಫೈನ್. ಸೊ ಫಸ್ಟ್ ಹಾಗಾದ್ರೆ ಹಾಲು ಅದಕ್ಕೆ ಯೂಸ್ ಮಾಡುವಂಥ ಇದು ಕೂಡ ಹಾಗೆ ಕ್ಲೀನ್ ಆಗಿರಬೇಕು. ಯಾಕಂದರೆ ಅದಕ್ಕೆ ನಾವು ಮಿಕ್ಸ್ ಮಾಡ್ತಾ ಇರ್ತೇವಲ್ಲ, ಅದಕ್ಕೋಸ್ಕರ. ಈಗ ಹಾಲು ಸ್ವಲ್ಪ ಬಿಸಿ ಆಗಲಿ. ಸೊ ಯೂಶುವಲಿ ಇದು ಜಾಸ್ತಿಯಾಗಿ ಈ ರಂಜಾನ್ ಟೈಮಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಹೌದು, ರಂಜಾನ್ ಟೈಮಲ್ಲೂ ಮಾಡ್ತಾರೆ. ಇಲ್ಲ ಹೊರಗಡೆ ಮಕ್ಕಳು ಹೊರಗಡೆ ಹೋದಾಗೆಲ್ಲ ಈ ಕಸ್ಟರ್ಡು, ಫ್ರೂಟ್ ಸಲಾಡ್ ತಿನ್ನೋದು ಜಾಸ್ತಿ ಮಕ್ಕಳು. ಅದನ್ನ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಅಂದರೆ ಕೊರೋನಾದ ಪ್ರಾಬ್ಲಮ್ ಇರೋದ್ರಲ್ಲಿ ಹೊರಗಿದ ಫುಡ್ ಹೆಲ್ದಿ ಅಲ್ಲ. ನಮ್ಗೆ ಮಕ್ಕಳು ಆಸೆ ಮಾಡ್ತಾರೆ, ನಾವೊಂದು ಮನೇಲೆ ಮಾಡಿಕೊಟ್ರೆ ತುಂಬಾ ಉತ್ತಮ ಅಲ್ವಾ? ಆಕ್ಚುಲಿ ಇದು ಫ್ರೀಸ್ ಕೂಡ ಮಾಡಿ ಇಡಬಹುದು. ಹೌದು. ಹಾಲು ಸ್ವಲ್ಪ ಬಿಸಿ ಆಗ್ತಾ ಇದೆ. ನನಗೆ 2 ಗ್ಲಾಸ್ ಹಾಲು ತಗೊಂಡಿದ್ದೇನಲ್ಲ, ಅದಕ್ಕೆ 3 ಸ್ಪೂನ್ ನಾನು ಶುಗರ್ ಆ್ಯಡ್ ಮಾಡ್ತಾ ಇದ್ದೇನೆ. ನಾರ್ಮಲಿ ಅಷ್ಟಕ್ಕೆ 3 ಸ್ಪೂನ್ ಕರೆಕ್ಟ್ ಆಗುತ್ತೆ. ಜಾಸ್ತಿ ಸಿಹಿ ಆದ್ರೂ ಚೆನ್ನಾಗಲ್ಲ, ಓವರ್ ಸ್ವೀಟ್ ಆದ್ರೂ ಸ್ವಲ್ಪ ಹೊಡೆದಾಗೆ ಆಗ್ತದೆ. ಇದಕ್ಕೆ ಯಾವ ಫ್ರೂಟ್ಸ್ ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೊಳ್ಬಹುದು. ಸೊ ಬೇಸಿಕಲಿ ಇದು ಫ್ರೂಟ್ ಕಸ್ಟರ್ಡ್ ಆಗಿರೋದ್ರಿಂದ ಯಾವ್ದೆಲ್ಲ ಫೇವರೇಟ್ಸ್ ಇದೆ ಎಲ್ಲವನ್ನು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಡ್ರೈ ಫ್ರೂಟ್ಸ್ ಹಾಕ್ಲಿಕ್ಕೆ ಆಗುತ್ತಾ? ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೊಳ್ಬಹುದು. ಓಕೆ, ಸಕ್ಕರೆ ಎಲ್ಲ ಕರಗ್ತಾ ಇದೆ. ಮೇನ್ ಆಗಿ ಈಗ ನಾನು ಇದಕ್ಕೆ ಕಸ್ಟರ್ಡ್ ಪೌಡರ್
ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಈಗ ಕಸ್ಟರ್ಡ್ ಪೌಡರ್ ನಾನು ಡೈರೆಕ್ಟ್ಲಿ ಅದಕ್ಕೆ ಆ್ಯಡ್ ಮಾಡಿದರೆ ಗಂಟು ಆಗುತ್ತೆ, ಆವಾಗ ಸರಿ ಸ್ಮೂತ್ನೆಸ್ ಬರೋದಿಲ್ಲ. ಹೇಗೂ ನಾವು ಬಿಸಿ ಆಗಿರ್ತದಲ್ಲ ಹಾಲು, ಅದರದ್ದನ್ನೇ 1-2 ಸ್ಪೂನ್ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಸೊ ಡೈರೆಕ್ಟೇ ಹಾಕುವಾಗಿಲ್ಲ. ಓಕೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಯಾಕಂದರೆ ಇದರಲ್ಲಿ ಗಂಟು ಥರ ಬರಬಾರ್ದು, ಬಂದರೆ ಅದರ ಟೇಸ್ಟ್ ಹೋಯ್ತು. ಕಸ್ಟರ್ಡ್ ಪೌಡರ್ ಕನ್ಸಿಸ್ಟೆನ್ಸಿ ಕೂಡ ಹೋಗುತ್ತೆ ಗಂಟು ಬಂದ್ರೆ ಅಲ್ವಾ, ಟೇಸ್ಟ್ ಸ್ವಲ್ಪ ಬೇರೆನೇ ಬರುತ್ತೆ. ಹೀಗೆ ಪೇಸ್ಟಿ ಆಗಿ ಬರಬೇಕು. ಈಗ ನಾನೀಗ ವೆನಿಲಾ ಫ್ಲೇವರ್ ಇದ್ದು ತಗೊಂಡಿದ್ದೇನೆ. ಯಾವ ಫ್ಲೇವರು ಸಿಗ್ತದೆ ಕಸ್ಟರ್ಡ್ ಪೌಡರು, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆ, ನಾನೀಗ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಮೇನ್ ಥಿಂಗ್ ಇದನ್ನೆರಡು ಆ್ಯಡ್ ಮಾಡಿದ ಮೇಲೆ ಬಿಡಬಾರ್ದು, ಅದನ್ನು ಅಲ್ಗಾಡಿಸ್ತಾನೇ ಇರಬೇಕು. ಯಾಕಂದರೆ ಇನ್ನು ಸ್ಟಾರ್ಟಿಂಗ್ ಕಸ್ಟರ್ಡ್ ಪ್ರಿಪೇರ್ ಆಗೋದು ಈಗ ಸ್ಟಾರ್ಟ್ ಆಗ್ತದೆ. ಈಗ ಇಲ್ಲದ್ರೆ ಅಡಿ ಬೇಗ ಹಿಡ್ಕೊಳ್ತದೆ. ಈ ಪೌಡರಲ್ಲೇ ಏಲಕ್ಕಿ ಎಲ್ಲ ಮಿಕ್ಸ್ ಇದೆ, ಸೊ ಏಲಕ್ಕಿದೆಲ್ಲ ಕಾಣ್ತಾ ಇದೆ ನಿಮಗೆ, ಫ್ಲೇವರ್ ಬರುತ್ತೆ. ಮೇಲಿಂದ ನಾವು ಬೇಕಾದ್ರೆ ಹಾಕ್ಕೊಳ್ಬೋದು. ಮೇನ್ಲಿ ಇದನ್ನು ಹತ್ರ ನಿಂತೆ ಬೇಗ ಆಗ್ತದೆ, 5 ನಿಮಿಷದಲ್ಲಿ ಪ್ರಿಪರೇಷನ್ ಆಗುತ್ತೆ. ಹಾಲೀಗ ರೆಡಿ ಆಗಲಿ ಅಂತ ಬಿಟ್ಟು ನಾವು ಆಚೀಚೆ ಹೋಗಬಾರ್ದು. ಹೌದು. ಮತ್ತೆ ಇನ್ ಕೇಸ್ ಅದು ಕೈ ಆಡಿಸ್ತಾನೆ ಇರಬೇಕಾಗುತ್ತಲ್ವಾ. ಹೌದು. ನಾರ್ಮಲಿ ಈಗ ದಪ್ಪ ಆಗ್ತಾ ಇದೆ. ಚೆನ್ನಾಗಿರೋ ವೆನಿಲಾದ ಅರೋಮಾ ಕೂಡ ಬರ್ತಾ ಇದೆ. ಹೌದು. ಈ ಹದಕ್ಕೆ ಬಂತು ಇವಾಗ. ಓಕೆ, ಇನ್ನೊಂದು 2 ನಿಮಿಷ ಸಾಕು. ಅಂದ್ರೆ ಅದು ಕರೆಕ್ಟ್ ಆಗಿ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ತುಂಬಾ ಕನ್ಸಿಸ್ಟೆನ್ಸಿಯಲ್ಲಿ ದಪ್ಪ ಬರುತ್ತೆ. ದಪ್ಪ ಬಂದ್ಮೇಲೆ ಇದಕ್ಕಿಂತ ಜಾಸ್ತಿ ದಪ್ಪ ನಾವು ಬಿಡಬಾರ್ದು. ಓಕೆ, ಇದೀಗ ಕರೆಕ್ಟ್ ಆಗಿದೆ. ನಾವೀಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡೋದಾ? ಫೈನ್. ಓಕೆ, ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಓಕೆ. ಸೊ ಬೇಸಿಕಲಿ ಇದು ಊಟ ಆದ ನಂತರನೂ ಫ್ರೀಸ್ ಮಾಡಿ ಚಿಲ್ ಆಗಿರುತ್ತೆ ಅಲ್ವಾ? ಸೊ ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲ ಈವ್ನಿಂಗ್ ಏನಾದ್ರು ಮಕ್ಕಳು ಒಂದು ಚೇಂಜಸ್ ಕೇಳಿದ್ರೆ ಅವಾಗ ಒಂದು 5 ನಿಮಿಷದಲ್ಲಿ ಮಾಡ್ಕೊಡ್ಬೋದು. ಸಮವಾಟ್ ಸ್ವಲ್ಪ ಐಸ್ ಕ್ರೀಮ್ ನ ಒಂದು ಫ್ಲೇವರ್ ಡೇ ಕೊಡುತ್ತೆ. ಹೌದು, ಅದು ಚಿಲ್ ಆದ ನಂತರ ಚಿಲ್ ಆಗ್ಲಿ ಕೊಡುತ್ತೆ. ಓಕೆ. ಈಗ ನಾನು ಇದರಲ್ಲಿ ಆಪಲ್, ದಾಳಿಂಬೆ, ಬನಾನಾ ಯೂಸ್ ಮಾಡ್ತಾ ಇದ್ದೇನೆ. ಯಾವ ಫ್ರೂಟ್ಸ್ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಳ್ಬೋದು. ಬಟ್ ನಾವು ತುಂಬಾ ಸಣ್ಣಗಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ದೊಡ್ಡದಿದ್ರು ಸಹ ಅರ್ಧ ಕಚ್ತಾರೆ, ಮಕ್ಕಳು ಉಗಿತಾರೆ ಅಂತ. ಸ್ಮಾಲ್ ಇದ್ರೆ ಅದರೊಟ್ಟಿಗೆ ಅವರು ತಿಂತಾರೆ. ಮತ್ತೆ ಫ್ರೂಟ್ಸ್ ಯಾವಾಗಲೂ ತುಂಬ ಹೆಲ್ದಿ ಅಲ್ಲ ಮಕ್ಕಳಿಗೆ, ದೊಡ್ಡವರಿಗೆ, ಎಲ್ಲರಿಗೂ ಹಾಗೆ. ಓಕೆ, ಇವಾಗ ಸಾಧಾರಣ ತಣ್ಣ ಆಯ್ತಿದು. ಇದಿಷ್ಟು ಈಸಿ. ಇನ್ನು ಮೇನ್ ಇರೋದೀಗ ನೆಕ್ಸ್ಟ್ ನಾವು ಫ್ರೂಟ್ಸ್ ಆ್ಯಡ್ ಮಾಡೋದ್ರಲ್ಲಿ. ನಾನು ಅದನ್ನು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಫೈನ್. ಓಕೆ. ಓಕೆ, ಈಗ ಸಾಧಾರಣ ಇದು ತಣ್ಣ ಆಗ್ತಾ ಬಂತು. ಈಗ ನಾನೀಗ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ ಅದಕ್ಕೆ. ಫಸ್ಟ್ ಆ್ಯಪಲ್ ಹಾಕೊಳ್ತಾ ಇದ್ದೇನೆ. ಆ್ಯಪಲ್ ನೋಡಿ ಹೀಗೆ ಸಣ್ಣ ಕಟ್ ಮಾಡ್ಕೊಂಡ್ರೆ ತುಂಬಾ ಯೂಶುವಲಿ ಫ್ರೂಟ್ಸ್ ಎಲ್ಲ ಆ ರೀತಿ ಎಲ್ಲ ಏನು ಮಾಡ್ತೇವೆ, ಆ ರೀತಿ ಸಣ್ಣ ಚಾಪ್ ಮಾಡ್ಕೊಳ್ಬೇಕು. ಓಕೆ. ಬನಾನಾ. ಸೊ ಏನೆಲ್ಲ ಫ್ರೂಟ್ಸ್ ಗಳು ಹಾಕ್ಬೇಕಂತ ಇದೆ ಅದೆಲ್ಲವನ್ನು ಈ ಟೈಮಲ್ಲಿ ಮಾಡ್ಕೊಳ್ಬಹುದು. ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಅದು ಇದು ಎಲ್ಲವೂ ಅಲ್ವಾ? ಯಾವ್ದು ನಮ್ಗೆ ಇಷ್ಟ ಎಲ್ಲ ಹಾಕೊಳ್ಬಹುದು. ದಾಳಿಂಬೆ ಇದ್ದಷ್ಟು ತುಂಬಾ ಒಳ್ಳೆಯದು. ದಾಳಿಂಬೆಯಲ್ಲಿ ಆಯುರ್ವೇದಿಕ್ ಅಂಶನೂ ತುಂಬಾ ಇದೆ. ಹಾಗೆ ಒಂದು ಕಲರ್ಫುಲ್ ಆಗಿಯೂ ಕಾಣುತ್ತೆ ಅದು. ನಂಗೆ ಕೂಡ ಒಬ್ರು ಹೇಳಿದ್ದಾರೆ ದಾಳಿಂಬೆ ತಿಂದ್ರೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ನಾನು ಕೂಡ ಕೂದಲು ಬಿಟ್ಟ ನಂತರ ದಾಳಿಂಬೆ ಜಾಸ್ತಿ ತಿನ್ನೋದನ್ನು ಸ್ಟಾರ್ಟ್ ಮಾಡಿದೆ. ಹಾಗೆ ತುಂಬಾ ಕೂದಲು ಬಂದಿರಬಹುದು ನಿಮಗೆ. ಕರೆಕ್ಟ್. ಈಗ ಇದನ್ನು ಹೀಗೆ ತಣ್ಣಾಗ್ಲಿಕ್ಕೆ ಬಿಡಬೇಕು. ಓಕೆ. ನಾನೀಗ ಇದಕ್ಕೆ ಇನ್ನೂ ಟೇಸ್ಟ್ ಬರಲಿಕ್ಕೋಸ್ಕರ ವೆನಿಲಾ ಐಸ್ ಕ್ರೀಮೇ ರೆಡಿ ಐಸ್ ಕ್ರೀಮ್ ಸಿಗ್ತದೆ, ಅದನ್ನು ನಾನು ಅದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ. ಯೂಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಫ್ರಿಜ್ಜಲ್ಲಿ ಇಡಬೇಕು, ರೆಡಿ ಆಗ್ತದೆ ಅದು. ಓಕೆ, ನಮ್ದೀಗ ಕಸ್ಟರ್ಡ್ ರೆಡಿ ಆಗಿದೆ. ಈಗ ಇದನ್ನು ಒಂದು 5 to 10 ಮಿನಿಟ್ಸ್ ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ನಾವು ಇಡಲೇಬೇಕಾಗ್ತದೆ. ಫ್ರಿಜ್ ಇಲ್ದವರು ಹಾಗೆ ನಾರ್ಮಲಿ ತಣ್ಣ ಮಾಡಲಿಕ್ಕೆ ಇಟ್ಕೊಳ್ಬಹುದು. ಬಟ್ ಕಲರ್ಫುಲ್ ಆಗಿ ರೆಡಿ ಆಗಿದೆ ಅಂತೂ, ನೋಡ್ಲಿಕ್ಕಂತೂ ಖುಷಿ ಆಗಿದೆ. ಬಟ್ ತಿನ್ಲಿಕ್ಕಂತೂ ಇದು ಇನ್ನೂ ರೆಡಿ ಆಗಲಿಲ್ಲ, ಸ್ವಲ್ಪ ಇದು ಚಿಲ್ ಆಗಬೇಕು. ಅದರ ಜೊತೆಗೆ ಐಸ್ ಕ್ರೀಮ್ ಫ್ಲೇವರ್ಡ್ ಬೇರೆ ಆ್ಯಡ್ ಮಾಡ್ತಾನೆ ಹೇಳಿದ್ದಾರೆ. ಸೂಪರ್ ಆಗಿ ಇವತ್ತು ಸ್ವೀಟ್ ಧಮಾಕ ಅಂತೂ ಆಗುತ್ತೆ. ಬಟ್ ಸಿಂಪಲ್ ಆಗಿ ಚೆನ್ನಾಗಿರುವಂತಹ ಫ್ರೂಟ್ ಕಸ್ಟರ್ಡ್ ಮಾಡ್ಕೊಳ್ಳೋದು ಹೇಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಕಸ್ಟರ್ಡ್ ವಿತ್ ಐಸ್ ಕ್ರೀಮ್ ತಯಾರಿಸುವ ವಿಧಾನ. ಮೊದಲಿಗೆ ಗಟ್ಟಿ ಹಾಲನ್ನು ಬಿಸಿ ಮಾಡಿಕೊಳ್ಳಿ. ಸ್ವಲ್ಪ ಬಿಸಿಯಾದ ನಂತರ 3ರಿಂದ 4 ಚಮಚ ಸಕ್ಕರೆ ಸೇರಿಸಿ ಬಿಸಿ ಮಾಡಿ. ಅದರ ಒಟ್ಟಿಗೆ 4ರಿಂದ 5 ಚಮಚ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಬಿಸಿ ಹಾಲು ಹಾಕಿ ಕಲಸಿ ಕುದಿಯುತ್ತಿರುವ ಹಾಲಿಗೆ ಹಾಕಿ ಕೈ ಬಿಡದೆ ತಿರುವುತ್ತಾ ಕುದಿಸಿ. ತಣ್ಣಗಾದ ನಂತರ
ಹೆಚ್ಚಿದ ಸೇಬು, ಬಾಳೆಹಣ್ಣು, ದಾಳಿಂಬೆ ಬೀಜ ಸೇರಿಸಿ ಫ್ರಿಡ್ಜ್ನಲ್ಲಿ ಚಿಲ್ ಮಾಡಿಟ್ಟುಕೊಳ್ಳಿ. ಬಳಿಕ ಐಸ್ ಕ್ರೀಮ್ ಹಾಗೂ ಜೇನುತುಪ್ಪ ಸೇರಿಸಿ ಸರ್ವ್ ಮಾಡಿ. ಈಗ ಸವಿಯಾದ ಕಸ್ಟರ್ಡ್ ವಿತ್ ಐಸ್ ಕ್ರೀಮ್ ಸವಿಯಲು ಸಿದ್ಧ. ಎಸ್ ವೀಕ್ಷಕರೇ, ಫೈನಲಿ ಮಾಡ್ಕೊಳ್ಳೋ ವಿಧಾನ ನೋಡ್ಕೊಂಡು ಬಂದ್ರಿ. ಸೊ ನಾನು ಆಗ್ಲೇ ಹೇಳಿದೆ, ಇದು ಇನ್ನೂ ಸ್ವಲ್ಪ ಚಿಲ್ ಆಗಬೇಕು, ಫ್ರೀಸ್ ಆಗಬೇಕು. ಸೊ ಫ್ರೀಸ್ ಆಗಬೇಕಾದ್ರೆ ನಾನು ಸ್ವಲ್ಪ ಫ್ರೀಸರಲ್ಲಿ ಇಟ್ಬಿಡ್ತೇನೆ, ಆದಷ್ಟು ಬೇಗ ಇದು ಚಿಲ್ ಆಗುತ್ತೆ. ಆ್ಯಂಡ್ ನಮ್ಮ ಮಲೈಕಾ ಹೋಮ್ ಅಪ್ಲಯನ್ಸಸ್ ಅಂತೂ ಯಾವಾಗಲೂ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ರೆಡಿನೂ ಆಗುತ್ತೆ. ಸೊ ಅದು ಫ್ರೀಸ್ ಆಗ್ತಾ ಇರಲಿ, ರೆಡಿ ಆಗ್ತಾ ಇರಿ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆ, ಮಲೈಕಾ ಹೋಮ್ ಅಪ್ಲಯನ್ಸಸ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಒಂದು ರೆಸಿಪಿ ರೆಡಿ ಆಗಿದೆ, ಬಟ್ ಚಿಲ್ ಆಗ್ತಾ ಇದೆ ಅಷ್ಟೇ. ಸೊ ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳುವ. ಓಕೆ ಮ್ಯಾಮ್, ಸೊ ನೆಕ್ಸ್ಟ್ ಹಾಗಾದ್ರೆ ನೆಕ್ಸ್ಟ್ ಸ್ಪೆಷಲಿ ಆಲೂ 65 ಓಕೆ, ಹೊಸದಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಸಹ ಹಾಗೆ ಹೇಳಿದಾಗೆ ಸಿಂಪಲ್ ರೆಸಿಪಿ, Simple and ಫಾಸ್ಟ್ ಅಲ್ಲಿ Okay. ಆಗ್ತದೆ. ಈಗ ನಾವೆಲ್ಲ start ಮಾಡುವ ಹಾಗಾದ್ರೆ. ರೆಡಿ First? ಮಾಡ್ಕೊಳ್ಳೋಣ. ಫಸ್ಟ್ ಈಗ ಸ್ವಲ್ಪ ಆಲೂಗಡ್ಡೆನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಲ್ಲಿ ನಾವು ಕಟ್ ಮಾಡ್ಕೊಳ್ಬೇಕು, ಯಾಕಂದ್ರೆ ಫ್ರೈ ಆಗಬೇಕಲ್ಲ ಅದು. Okay. 65 ಅಂತ ಹೇಳುವಾಗ ಒಂದೊಂದು ಇಡೀ ಪೀಸ್ ತಿನ್ಲಿಕ್ಕೆ ಸಿಗ್ಬೇಕು ಸಿಗ್ಬೇಕು. ಹೌದು ನಮಗೆ. ಹೌದು. ಸೊ ಇದು ಸಮವಾಟ್ ವೆಜ್ ಅಲ್ಲಿ ಅಲ್ವಾ? ವೆಜ್, ಪ್ಯೂರ್ ವೆಜ್. ಪ್ಯೂರ್ ವೆಜ್, ಕರೆಕ್ಟ್. ಸೊ ಯಾರೆಲ್ಲ ವೆಜಿಟೇರಿಯನ್ಸ್ ಇದ್ದಾರೆ ಅವರಿಗೆಲ್ಲ ಸಮವಾಟ್ ಹೊಸ ರೆಸಿಪಿ, ಟೇಸ್ಟಿ ಆಗ್ತದೆ. ಈಗ ನಾನು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೇನೆ, ಟೇಸ್ಟಿ. ಮತ್ತೆ ಇದು ಮಿಕ್ಸಿಂಗಿಗೆ ಓಕೆ ಸ್ಪೂನ್ ಕೊಡಿ. ಒಂದು ಕಾರ್ನ್ ಫ್ಲೋರ್ ನಾನು ಯೂಸ್ ಮಾಡ್ತಾ ಇದ್ದೇನೆ, ಸ್ವಲ್ಪ 1 ಸ್ಪೂನ್ ಅಷ್ಟು ಓಕೆ, ಕಾರ್ನ್ ಫ್ಲವರ್. ಓಕೆ, ಕಾರ್ನ್ ಫ್ಲೋರ್. ಇದೊಂದು ಅದಕ್ಕೆ ಪ್ಯಾಕಿಂಗ್ ಥರ ಇದು ಮಾಡಲಿಕ್ಕೋಸ್ಕರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ. ಸೊ ಬೇಸಿಕಲಿ ನಾವು ನಾನ್ ವೆಜ್ ಅಲ್ಲಿ 65 ಯಾವ ರೀತಿ ರೆಡಿ ಮಾಡ್ಕೊಳ್ತೀವಿ ಅದೇ ರೀತಿಯ, ಅಥವಾ ಇದು ಸ್ವಲ್ಪ ಬೇರೆ? ಇದು ಸ್ವಲ್ಪ ಬೇರೆ, ಅದ್ರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ, ಇದ್ರಲ್ಲಿ ಸ್ವಲ್ಪ ಮಸಾಲೆ ಕಮ್ಮಿ. ಓಕೆ, ಮಿಕ್ಸ್ ಆಗಿದೆ. ಇದಕ್ಕೆ ಈಗ ಸ್ವಲ್ಪ ಕಲರ್ ಬರಲಿಕ್ಕೆ ಅರುಣ ಮಸಾಲದ ನಾವು ಹಳದಿ ಪೌಡ್ರ್ ಯೂಸ್ ಮಾಡ್ಕೊಳ್ಳೋಣ. ಓಕೆ. ಸೊ ಅರುಣಾದವರ ಟರ್ಮರಿಕ್ ಪೌಡರ್ ಸಾಕಲ್ಲ? ಈಗ ಸ್ವಲ್ಪ ಕಲರ್ ಕೊಡತ್ತಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನೀಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ಓಕೆ. ಹಾಗೆ ಒಂದು ಬಂಡೆಯಲ್ಲಿ ನಾವು ಎಣ್ಣೆ ಹಾಕೊಳ್ಳುವ. ಸೊ ಅದನ್ನು ಅದೇ ರೀತಿ ಡೈರೆಕ್ಟ್ ಡೀಪ್ ಫ್ರೈ ಮಾಡ್ಕೊಳ್ಳೋದು? ಹಾಂ ಹೌದು, ಅದೇ ರೀತಿ ಡೈರೆಕ್ಟ್ ಮಾಡಿ. ಓಕೆ. ಎಣ್ಣೆ ಹಾಕೋದಲ್ವಾ? ಹಾಂ, ಎಣ್ಣೆ ಹಾಕೋದು. ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಳ್ಳುವ. ಹೌದು, ಡೀಪ್ ಫ್ರೈ ಮಾಡಲಿಕ್ಕಿರೋದಲ್ವಾ? ಸೊ ವಿಟಮಿನ್ ಎ, ಡಿ, ಇ ಇರುವಂತಹ ಪರ್ಫೆಕ್ಟ್ ಆಯಿಲ್ ಇದು. ಆಯಿಲ್, ಹೌದು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಓಕೆ, ಸಾಕು ಸಾಕು, ಅದು ಮುಳುಗುವಷ್ಟು ಇದ್ರೆ ಸಾಕು. ಬೇಸಿಕಲಿ ಪೊಟ್ಯಾಟೋದಲ್ಲಿ ಬೇರೆ ಬೇರೆ ರೀತಿಯ ಮಾಡ್ತಾರೆ ಹೌದು ಅಲ್ವಾ? ಫ್ರೆಂಚ್ ಫ್ರೈಸ್ ಮಾಡ್ತಾರೆ, ಎಷ್ಟು ನಮಗೆ ಐಟಮ್ಸ್ ಮಾಡ್ಬೋದು. ಕರೆಕ್ಟ್, ಹೌದು. ಈಗ ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನಾವಿದ ಆಲೂಗಡ್ಡೆಯನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಓಕೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಓಕೆ. ಐ ಥಿಂಕ್ ಪೊಟ್ಯಾಟೊ ಬೇಯಲಿಕ್ಕೆ ಅಷ್ಟೊಂದು ಟೈಮ್ ತಗೊಳ್ಳಲ್ಲ, ಬೇಗ ಬೇಯ್ತದೆ. ಈ ಎಣ್ಣೆಯಲ್ಲಿ ಡೀಪ್ ಫ್ರೈಯಲ್ಲೇ ಪೊಟ್ಯಾಟೊ ಬೇಯ್ತದೆ. ಓಕೆ. ನೋಡಿ, ಇವಾಗ ಬಟಾಟೆದು ಕಲರ್ ಚೇಂಜ್ ಆಗ್ತಾ ಇದೆ. ಹೌದು, ಅದರ ಕೋಟಿಂಗ್ ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಇಸ್ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆ. ಓಕೆ. ಸಾಧಾರಣ ಗೋಲ್ಡ್ ಕಲರ್ ಬಂದ್ರೆ ಸೊ ಯಾವಾಗಲೂ ಪೊಟ್ಯಾಟೊದಲ್ಲಿ ಸೇಮೇ ಒಂದು ಫ್ಲೇವರ್ ಮಾಡೋದಕ್ಕಿಂತ ಇದೊಂದು ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ? ಓಕೆ, ಈಗ ರೆಡಿಯಾಗಿದೆ. ಚೆನ್ನಾಗಿ ಡೀಪ್ ಫ್ರೈ ಆಗಿ ಕಲರು ಚೇಂಜ್ ಬಂದಿದೆ. ಕರೆಕ್ಟ್. ಎಲ್ಲೋ ಕಲರ್ಸ್ ಎಲ್ಲ ಇದಾಗಿದೆ. ಈಗ ಇದನ್ನೊಂದು ಪ್ಲೇಟಲ್ಲಿ ನಾವು ತೆಗೆದಿಟ್ಕೊಳ್ಳೋಣ. ಫಸ್ಟ್ ಗ್ಯಾಸ್ ಆಫ್ ಆಫ್ ಮಾಡಿ. ಮಾಡ್ಕೊಳ್ಳೋಣ. ಓಕೆ. ತಗೊಳ್ಳಿ. ಅಂದ್ರೆ ಇವನ್ ಸೈಜ್ ಅಲ್ಲೂ ಗೊತ್ತಾಗುತ್ತೆ ಅದು ಅಲ್ವಾ? ಸ್ವಲ್ಪ ಕಂಪ್ರೆಸ್ ಆಗಿದೆ ಅದು. ಹಾಗೆ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಓಕೆ. ಸೊ ಒಂದು ಪಾರ್ಟ್ ಅಂತೂ ರೆಡಿ ಆಯ್ತು. ಒಂದು ಪಾರ್ಟ್ ರೆಡಿ ಆಗಿದೆ. Okay. ಈಗ 65ಗೆ ನಾವು
ರೆಡಿ ಮಾಡ್ಕೊಳ್ಳೋಣ ಈಗ. ಓಕೆ. ಈಗ ಇನ್ನೊಂದು ಬಾಣಲೆಯನ್ನು ತಗೊಳ್ಳುವ, ಇದನ್ನು ಆಚೆ ಇಡಿ. ಓಕೆ. ಓಕೆ. ಓಕೆ, ಈಗ ನಾವು ಚಿಕನ್ 65ಗೆ ಮಸಾಲವನ್ನು ರೆಡಿ ಮಾಡ್ಕೊಳ್ಳುವ. ಓಕೆ. ಇದು ಸಹ ಸಿಂಪಲ್ ಮಸಾಲ. ಮನೆಯಲ್ಲಿ ಇರುವಂಥದ್ದು ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕರ್ಡ್ ಯೂಸ್ ಮಾಡ್ತಾ ಇದ್ದೇನೆ. ಮತ್ತು ಕಲರಿಗೆ ಸಾಸ್, ಟೊಮ್ಯಾಟೊ ಸಾಸ್. ಓಕೆ. ಓಕೆ, ಈಗ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳುವ. ಎಣ್ಣೆ ಹಾಕ್ಕೊಳ್ಳೋದಲ್ವಾ? ಸೊ ಬಿಸಿ ಎಣ್ಣೆ ಆಲ್ರೆಡಿ ಇದೆ, ಇದರದ್ದೇ ಹಾಕ್ಕೊಳ್ಳುವಾಗಲೇ. ಓಕೆ ಓಕೆ, ಹಾಂ ಅಲ್ವಾ? ಸಾಕಾ? ಓಕೆ, ಸಾಕು. ಸ್ವಲ್ಪ ಬಿಸಿ ಆಗಲಿ. ಓಕೆ. ಆಲ್ರೆಡಿ ಸ್ವಲ್ಪ ಬಿಸಿ ಇದೆ ಅದು. ಸ್ವಲ್ಪ ಬಿಸಿ ಆದಮೇಲೆ ಈಗ ಇದಕ್ಕೆ 1 ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ನಾನು. ಓಕೆ. ಹಾಗೆ ಶುಂಠಿ ಕೂಡ ನಾನು ಅಷ್ಟೇ ಸ್ಮಾಲ್ ಕಟ್ ಮಾಡಿದ್ದೇನೆ, ಯಾಕಂದರೆ ಬಾಯಿಗೆ ಸಿಗಬಾರ್ದು ಅದು. ಕರೆಕ್ಟ್, ಎಲ್ಲವೂ ಸಣ್ಣ ಸಣ್ಣದಾಗಿದ್ರೆ ಸ್ವಲ್ಪ ಅದು ಇದಾಗುತ್ತೆ, ಕರೆಕ್ಟ್ ಆಗಿರುತ್ತೆ ಅಲ್ವಾ? ಓಕೆ. ಇದಕ್ಕೀಗ ನಾವು ಸ್ವಲ್ಪ ಅರೋಣ ಮಸಾಲೆ ಅವ್ರದ್ದು ಚಿಲ್ಲಿ ಪೌಡ್ರ್ ಯೂಸ್ ಮಾಡುವ. ಸ್ವಲ್ಪ ಖಾರ ಬರಲಿಕ್ಕೂ ಕಲರಿಗೂ ಎರಡಕ್ಕೂ ಆಗುತ್ತೆ ಅದು. ಎರಡಕ್ಕೂ ಆಗುತ್ತೆ ಅಲ್ವಾ? 1 ಚಮಚದಷ್ಟು. ಸೊ ಟ್ರೈ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣ ಮಸಾಲ. ಸೊ ನಿಮ್ಗೆ ಗೊತ್ತಿರ್ಬೋದು, ಇದು ಸಮ್ವಾಟ್ 40 years ಇಂದ ಹೌದು ಒಂದು ಟ್ರೆಂಡಲ್ಲಿರುವಂತಹ ಮಸಾಲ. ಇದು ಕಲರ್ ಇಲ್ಲ, ಕನ್ನಡ ಅಲ್ಲ, ಇದು ಕರ್ನಾಟಕದಲ್ಲೂ ಸಹ ಎಲ್ಲ ಕಡೆ ಎಕ್ಸಾಕ್ಟ್ಲಿ ಮಸಾಲೆಗಳ ಮಹಾರಾಜ ಅಂತ ಹೇಳ್ತೇವೆ ಇದನ್ನು ನಾವು. ಹೌದು. ಸಾಕಷ್ಟು? ಹಾಂ, ಸಾಕು. ಓಕೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ 1 ಸ್ಪೂನಷ್ಟು ಮೊಸರು, ದಪ್ಪ ಮೊಸರು ನಾನು ಯೂಸ್ ಮಾಡ್ತಾ ಇದ್ದೇನೆ. ಓಕೆ. ಸೊ ಆಕ್ಚುಲಿ ಮೊಸರು ಅದರಲ್ಲಿ ಸ್ವಲ್ಪ ಹುಳಿ ಟೆಕ್ಸ್ಚರ್ ಹುಳಿ ಕೊಡ್ಲಿಕ್ಕೆ ಟೆಕ್ಸ್ಚರ್ ಬರುತ್ತೆ, ಓಕೆ. ಮತ್ತೆ ಸ್ವಲ್ಪ ದಪ್ಪ ಬರುತ್ತೆ ಅಂತ ಹೇಳಿ. ಓಕೆ. ನಮಗೆ ಸ್ವಲ್ಪ ಇನ್ನೂ ಸ್ಪೈಸಿ ಬೇಕಾದರೆ ಅರುಣ ಮಸಾಲೆ ಅವ್ರದ್ದು ಸ್ವಲ್ಪ ಗರಂ ಮಸಾಲ ಪೌಡರನ್ನು ಓಕೆ. 1 ಚಮಚದಷ್ಟು ಯೂಸ್ ಮಾಡ್ಕೊಳ್ಬೋದು. ಓಕೆ. ಅದರ ಅರೋಮನು ಸ್ವಲ್ಪ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ, ಅಲ್ವಾ? ಹೌದು. ಸೊ ಅರುಣದವರ ಗರಂ ಮಸಾಲ ಹುಡಿ ಇದು. ಓಕೆ, ಸಾಕು. ಹಾಗೆ 1 ಚಮಚದಷ್ಟು ಸಾಸು. ಸೊ ಪರ್ಟಿಕ್ಯುಲರ್ ಆಗಿ ಇದು ಒಂದೇ ಸಾಸ್ ಸಾಕಾಗುತ್ತಾ? ಸಾಕು, ಒಂದೇ ಸಾಸ್. Okay. ಯಾಕಂದರೆ ನಾವು ಆಗಲೇ ಅರುಣದವರ ಮಸಾಲ ಹಾಕಿದ್ದೇವೆ, ಚಿಲ್ಲಿ ಪೌಡರ್, ಗರಂ ಮಸಾಲ, ಬೇರೆ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಬೇಡ ಇದಕ್ಕೆ. ಓಕೆ. ಓಕೆ. ಈಗ ಇದಿಷ್ಟು ಆ ಮಸಾಲ ಆ್ಯಡ್ ಆಗಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ. ಈಗ ಸ್ವಲ್ಪ ಬೇಕಾದರೆ ಇನ್ನು ಸಹ ಮೊಸರನ್ನು ನಾವು ಹಾಕ್ಕೊಳ್ಬೋದು. ಓಕೆ. ಸ್ವಲ್ಪ ಟೇಸ್ಟಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು. ಈಗ ನೋಡಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಮಸಾಲೆಯಲ್ಲಿ. ಹೌದು. ಈಗ ನಾವು ಡೀಪ್ ಫ್ರೈ ಆಗಿ ಕರೆದಿಟ್ಟು ತೆಗೆದ ಪೊಟ್ಯಾಟೋಸ್ ಅಲ್ವಾ? ಆಲೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಓಕೆ. ಅದೀಗ ಕಲರ್ದು ಡಿಫ್ರೆಂಟೇ ಆಯಿತು. ಓಕೆ. ಇದಕ್ಕಿನ್ನೂ ಕಲರ್ಡು ಚೆನ್ನಾಗಿ ಕೊಡಲಿಕ್ಕೆ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡೋಣ. Okay. ಕಲರಿಗೂ ಆಗುತ್ತೆ, ಅದು ಫ್ಲೇವರಿಗೆ ಸಹ ಆಗ್ತದೆ. ಬೇಸಿಕಲಿ ಅದು ಆಲೂಗೆಡ್ಡೆ ಮತ್ತು ಈ ಎಲ್ಲ ಮಸಾಲ ಮಿಕ್ಸಿಂಗ್ ಆದಾಗ ಅದರ ಒಂದು ಫ್ಲೇವರ್ಡೇ ಬೇರೆ ಬರ್ತದೆ. ಅಂಡ್ ಅರೋಮಾ ಕೂಡ ಡಿಫ್ರೆಂಟ್ ಆದಂತಹ ಇಮಿಡಿಯೇಟ್ಲಿ ಟೇಸ್ಟ್ ಚೇಂಜ್ ಆಗುತ್ತಲ್ವಾ? ಓಕೆ, ರೆಡಿ ಆಗಿದೆ ಈಗ ನಮ್ಮ ರೆಡಿ ಆಗಿದೆ. ಆಫ್ ಮಾಡೋದಾದ್ರೆ ಆಫ್ ಮಾಡಿ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳುವ. ಓಕೆ, ಫೈನ್. ಬೇಕಾದರೆ ಇನ್ನೂ ಸ್ವಲ್ಪ ಅಲಂಕಾರಕ್ಕೆ ಚೆನ್ನಾಗಿ ಕಾಣಲಿಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು. ಕೊತ್ತಂಬರಿ ಸೊಪ್ಪು ಎಷ್ಟು ಹಾಕಿದ್ರು ಅದರ ಟೇಸ್ಟ್ ಏನು ಕಮ್ಮಿ ಆಗೋದಿಲ್ಲ. ಕರೆಕ್ಟ್. ಹೌದು, ಲುಕ್ ವೈಸ್ ಇನ್ಕ್ರೀಸ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸರಳವಾಗಿ ಸುಲಭವಾಗಿ ಮನೆಯಲ್ಲೇ ತಯಾರಿಸಿದ ಆಲೂ 65 ರೆಡಿ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೂಪರ್. ಸೊ ಸಿಂಪಲ್ ಆಗಿ ಅವ್ರು ಹೇಳಿದಾಗೇನೆ ಸರಳ ಮತ್ತು ಸುಲಭವಾಗಿ ಆಲೂ 65 ಅನ್ನು ಮಾಡ್ಕೊಳ್ಬೋದು. ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಸೊ ಮಾಡೋದು ಕೂಡ ಫಾಸ್ಟ್ ಆಗಿ ಮಾಡ್ಬೋದು. ಸೊ ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ಆಲೂ 65 ತಯಾರಿಸುವ ವಿಧಾನ. ಮೊದಲು ಆಲೂಗಡ್ಡೆಯ ಸಣ್ಣ ಹೋಳುಗಳಿಗೆ
1 ಚಮಚ ಕಾರ್ನ್ಫ್ಲೋರ್, ಅರುಣ ಅರಿಶಿನ ಪುಡಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಆನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿಯನ್ನು ಹುರಿದು, ಅರುಣ ಮೆಣಸಿನ ಪುಡಿ, 2 ಚಮಚ ಮೊಸರು, ಸ್ವಲ್ಪ ಅರುಣ ಗರಂ ಮಸಾಲ ಪುಡಿ, ಟೊಮ್ಯಾಟೊ ಕೆಚಪ್ ಹಾಕಿ ಹುರಿಯಿರಿ. ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪು, ಕರಿದಿಟ್ಟ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು ಉದುರಿಸಿ ಚೆನ್ನಾಗಿ ಕಲಸಿಕೊಳ್ಳಿ. ಈಗ ರುಚಿಕರವಾದ ಆಲೂ 65 ಸವಿಯಲು ಬಲು ಚೆನ್ನ. ಎಸ್, ಸೊ ಮಾಡ್ಕೊಳ್ಳೋ ವಿಧಾನ ಅಂತೂ ನೋಡ್ಕೊಂಡು ಬಂದ್ರಿ. ಸೊ ಇದು ಟೇಸ್ಟ್ ನೋಡೋದಕ್ಕಿಂತ ಮೊದಲು ಆಗ ನಾವು ಕಸ್ಟರ್ಡ್ ಸ್ವಲ್ಪ ಫ್ರೀಸ್ ಮಾಡ್ಲಿಕ್ಕೆ ಇಟ್ಟಿದ್ವಿ. ಸೊ ವಿಲ್ ಪ್ರೊಸೀಡ್ ವಿತ್ ದಟ್. ಮತ್ತೆ ಎರಡು ಒಟ್ಟಿಗೆ ನೋಡುವ. ಕರೆಕ್ಟ್, ಓಕೆ. ಯಾಕಂದ್ರೆ ಕಸ್ಟರ್ಡ್ ಅಲ್ಲಿ ಇನ್ನೂ ಸ್ವಲ್ಪ ಹಾಕುವಂತ ಐಟಮ್ ಬಾಕಿ ಇದೆ, ಅದು ಲಾಸ್ಟ್ ಮೂಮೆಂಟ್ ಇದು. ಸೂಪರ್. ಸೊ ನನಗನ್ನಿಸುತ್ತೆ ಸೂಪರ್ ಆಗಿ ಚಿಲ್ ಆಗಿರ್ಬೋದು. ನಮ್ಮ ಮಲಾಯ್ಕಾ ಅವರ ಅಪ್ಲಯನ್ಸಸ್ ಗಳಲ್ಲಿ ಯಾವಾಗ್ಲೂ ಹಾಗೇನೆ, ವಾವ್ ಸೂಪರ್ ಚಿಲ್ ಆಗಿದೆ ಇದು. ಎಸ್, ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಕಲರ್ಫುಲ್ ಆಗಿ ರೆಡಿ. ಅಂಡ್ ನೀವು ಹೇಳಿದ್ರೆ ಐಸ್ ಕ್ರೀಮ್ ಕೂಡ ಇದೆ ಅಂತ ಅಲ್ವಾ? ಓಕೆ, ಎಸ್ ತಗೊಳ್ಳಿ. ವೆನಿಲಾ ಫ್ಲೇವರ್ ಐಸ್ ಕ್ರೀಮ್ ಇದಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಓಕೆ, ಈಗ ಸರ್ವಿಂಗ್ ಇದಕ್ಕೆ ಹಾಕ್ತಾ ಇದ್ದೇನೆ. ಸೊ ಚೆನ್ನಾಗಿ ಚಿಲ್ ಆಗಿದೆ ಅಲ್ವಾ? ಚಿಲ್ ಆಗಿದೆ, ಹೌದು. ಸೂಪರ್. ಸೊ ಫ್ರೀಸ್ ಆದ ನಂತರ ಅಂತೂ ಇದು ನೋಡ್ಲಿಕ್ಕೆ ಇನ್ನೂ ಚೆನ್ನಾಗಿ ಬರುತ್ತೆ ಅಲ್ವಾ? ಕಲರ್ಫುಲ್ ಆಗಿ ಕಾಣುತ್ತೆ ಅದರಲ್ಲಿ. ಫ್ರೂಟ್ಸ್ ಇದೆಲ್ಲ ಕಲರ್ಸ್, ಕಸ್ಟರ್ಡ್ ಇದೆ ಎಲ್ಲೋ ಹಾಗೆ. ಸ್ವಲ್ಪ ಇದಕ್ಕೆ ಮೇಲಿಂದ ಜೇನುತುಪ್ಪ ನಾನು ಯೂಸ್ ಮಾಡ್ತಾ ಇದ್ದೇನೆ. ಓಕೆ, ಸ್ವೀಟಿಗೆ ಸಹ ಆಗ್ತದೆ, ಪ್ಲಸ್ ಮತ್ತೆ ಕಲರ್ ಚೆನ್ನಾಗಿ ಕಾಣ್ತದೆ ಅಂತ ಹೇಳಿ. ಸೊ ಇದಂತೂ ಯಾರು ಬೇಡ ಹೇಳ್ತಾರಲ್ವಾ? ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಇಷ್ಟ ಆಗುತ್ತೆ. ಓಕೆ, ಇದಕ್ಕೆ ನಾನು ವೆನಿಲಾ ಐಸ್ ಕ್ರೀಮ್ ತಗೊಂಡಿದ್ದೇನೆ ಮೇಲ್ಗಡೆ. ಓಕೆ, ಕಸ್ಟರ್ಡ್ಗೆ ಮೇಲಿಂದ ಜೇನುತುಪ್ಪ ಮತ್ತೆ ಐಸ್ ಕ್ರೀಮ್ ಎಲ್ಲ ಹಾಕಿ ಸೂಪರ್ ಆಗಿ ರೆಡಿ ಆಗಿದೆ ಅಲ್ವಾ? ಹಾಗೆ ನೀವು ಹೇಗಿದೆ ಟೇಸ್ಟ್ ಅಂತ ಹೇಳಿ, ಆಗ ವೀಕ್ಷಕರಿಗೂ ಗೊತ್ತಾಗುತ್ತೆ. ಖಂಡಿತ ಇದು ನೋಡುವಾಗಲೇ ಚೆನ್ನಾಗಿದೆ ಅಂತ ಗೊತ್ತಾಗ್ತದೆ, ಬಟ್ ಟೇಸ್ಟ್ ನಾನು ಹೇಳ್ದೆ, ನೀವು ಕೂಡ ತಕೊಳ್ಳಿ ಮೇಡಮ್. ಓಕೆ ಓಕೆ ಓಕೆ, ಸೊ ಕಲರ್ಫುಲ್ ಆಗಿ ಫ್ರೂಟ್ ಕಸ್ಟರ್ಡ್ ವಿತ್ ವೆನಿಲಾ ಐಸ್ ಕ್ರೀಮ್, ಸೂಪರ್. ಸೊ ನಾನು ಖಾಲಿ ಫಸ್ಟ್ ವಿತ್ ಕಸ್ಟರ್ಡ್ ಫ್ರೂಟ್ಸ್ ಜೊತೆ ಹೇಗಿರುತ್ತೆ. ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ರೆಡಿ ಮಾಡಿ ತಿಂದ್ರೆ ಎಷ್ಟು ರುಚಿ ಅಲ್ವಾ? ಸೂಪರ್ ಆಗಿದೆ. ಅಂಡ್ ರುಚಿಯಾಗಿ ಹನಿ ಜೊತೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹೌದು. ಸೊ ನಾವು ಐಡಿಯಲ್ ಪಬ್ಬಸ್ ಆ ಕಡೆ ಎಲ್ಲ ಏನೆಲ್ಲ ತಿಂತೇವೆ, ಮನೆಯಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಆರಾಮದಲ್ಲಿ ತಿನ್ಬೋದು ಅಲ್ವಾ? ಸೊ ಬಟ್ ವಿತ್ ವೆನಿಲಾ ಐಸ್ ಕ್ರೀಮ್ ಅಂತೂ ಇನ್ನೂ ಒಳ್ಳೆ ಮಜಾ ಕೊಡುತ್ತೆ ಅಲ್ವಾ? ಹೌದು, ಕರೆಕ್ಟ್. ನಮ್ಗೆ ಯಾವ ಫ್ಲೇವರ್ ಬೇಕೋ ಐಸ್ ಕ್ರೀಮ್ ಯೂಸ್ ಮಾಡ್ಕೊಳ್ಬೋದು. ಸ್ಟ್ರಾಬೆರಿಯಾ, ಚಾಕ್ಲೇಟಾ, ಯಾವುದು ಹಾಕೊಳ್ಬೋದು. ಈ ಫ್ರೂಟ್ಸ್ ಏನಿದೆ ಅದರ ಬ್ಲೆಂಡಿಂಗ್ ವಿತ್ ಕಸ್ಟರ್ಡ್ ಪ್ಲಸ್ ಆಡ್ ಆನ್ ಟು ದ ಐಸ್ ಕ್ರೀಮ್ ಸಕ್ಕತ್ತಾದಂತ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಬಂದಿದೆ. ಅಂಡ್ ಊಟ ಆದ ನಂತರ ಪರ್ಫೆಕ್ಟ್ ಆಗಿ 1 ಕಪ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು, ಸ್ವೀಟು ಇದಾಗಿರುತ್ತೆ ಅಲ್ವಾ? ಖುಷಿ ಆಯ್ತು. ಇದಂತೂ ಕಂಪ್ಲೀಟ್ ಖಾಲಿ ಮಾಡ್ಲಿಕ್ಕೆ ಇದೆ, ಯಾಕಂತ ಹೇಳಿದ್ರೆ ಫುಲ್ ಪವರ್ ಪ್ಯಾಕ್ ಆಗಿ ಸೂಪರ್ ಆಗಿದೆ. 100 ಔಟ್ ಆಫ್ 100. ಅಂಡ್ ನೀವು ಹೇಳಿದ್ರಿ ಹೊಸತ್ತು ಅಲ್ವಾ? ಪೊಟ್ಯಾಟೋದಲ್ಲಿ ಯೂಸ್ ಮಾಡ್ಕೊಂಡು ಮಾಡಿದಂತಹ ಒಂದು ಆಲೂ 65. ಎಸ್ ಮ್ಯಾಮ್, ತಕೊಳ್ಳಿ. ಸೊ ನಾನು ಆಗ್ಲೇ ಹೇಳ್ದೆ, ತಿನ್ನ ನಂತರನೇ ಗೊತ್ತಾಗ್ಬೇಕಿದು ಆಲೂ ಅಂತ ಹೇಳಿ ಅಲ್ವಾ? ಓಕೆ, ಸೂಪರ್. ಪೊಟ್ಯಾಟೋದಲ್ಲಿ ಈ ರೀತಿ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳಿದ್ದು ನೀವು ಹೇಳ್ಕೊಟ್ರಿ. ಅಂಡ್ ಕರೆಕ್ಟ್ ಆಗಿ ಖಾರ, ಉಪ್ಪು ಎಲ್ಲ ಬ್ಲೆಂಡಿಂಗ್ ಆಗಿ ಸಖತ್ತಾಗಿದೆ. 65 ತರ ಹೌದು, ಒಳ್ಳೆ ಫ್ಲೇವರ್ ಕೊಡುತ್ತೆ, ಹುಳಿ ಹುಳಿಯಾಗಿ ಕೂಡ. ಅಂಡ್ ಸಖತ್ತಾಗಿದೆ ಇದು ಕೂಡ. somewhat ಹೊಸತು, ನಾನಂತೂ ಟೇಸ್ಟ್ ನೋಡ್ತಾ ಇರೋದು ಹೊಸತು ಅಂಡ್ ಹೊಸತಾದಂತ ಟೇಸ್ಟ್ ಕೊಡುತ್ತೆ. ಎಲ್ಲರೂ ಟ್ರೈ ಮಾಡ್ಲೇಬೇಕು. ಖಂಡಿತವಾಗಿ ವೀಕ್ಷಕರು ಇದನ್ನು ಟ್ರೈ ಮಾಡೇ ಮಾಡ್ತಾರೆ ಅನ್ನೋ ಭರವಸೆ ಇದೆ ನಮಗೆ. ಯಾಕಂದ್ರೆ ಈಸಿ ಇದೆ, ಈಸಿ ಇದೆ ಅಂಡ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಖುಷಿ ಆಯ್ತು ಮ್ಯಾಮ್, ಸೂಪರ್ ಆದಂತ 2 ರೆಸಿಪೀಸ್ಗಳು. ಇವತ್ತು ಮಧ್ಯಾಹ್ನ ಅಂತೂ ಭರ್ಜರಿ ಭೋಜನ ಕೂಡ ಆಗುತ್ತೆ ಇದ್ರ ಜೊತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಹೇಗೆ ಅನಿಸ್ತು ನಿಮ್ಗೆ ಒನ್ಸ್ ಅಗೇನ್ ಇನ್ ಅವರ್ ಕಿಚನ್? ನನಗೆ ತುಂಬಾ ಖುಷಿ ಆಯ್ತು. ನಾನು ಹೇಳಿದೆ ಅಲ್ಲ,
ಕುಕ್ಕಿಂಗ್ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಅದಕ್ಕೆ ತಕ್ಕ ನಮ್ಮ ಟಿವಿ ಮತ್ತು ತಂಡದವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ. ಹಾಗೆ ಬಂದು ಇಷ್ಟು ಚೆನ್ನಾಗಿ ಮಾತಾಡಿ ಒಂದು ಧೈರ್ಯ ತುಂಬಿದ್ದಾರೆ ನನಗೆ. ಹಾಗೆ ಇಷ್ಟು ಖುಷಿಯಾಗಿ ಸಹ ಅಡುಗೆ ಮಾಡಲಿಕ್ಕೆ ನಮಗೆ ಇನ್ನೂ ಒಂದು ಪವರ್ ಬರುತ್ತೆ ನನಗೆ ಅಲ್ವಾ. ಸೊ ಇದೇ ರೀತಿ ಹೊಸ ಹೊಸ ಅಡುಗೆಯನ್ನು ನೀವು ಟ್ರೈ ಮಾಡ್ತಾನೆ ಇರಿ, ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ. ಸೂಪರ್. ಓಕೆ. ಸೊ ಅದ್ರ ಜೊತೆಗೆ ಮೇಡಮ್ ನಮ್ಮ ಅಡುಗೆ ಮನೆಯಲ್ಲಿ ಬಂದು ಸೂಪರ್ ರೆಸಿಪಿ ಹೇಳ್ಕೊಟ್ರಿ. ಸೊ ನಮ್ಮ ಕಡೆಯಿಂದ ಹಾಗೇನೆ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಧನ್ಯವಾದಗಳು. ಅಂಡ್ ಸನ್ ಪ್ರೀಮಿಯಂ ಅವರ ಹೊಸತಾದಂತಹ ಒಂದು ಸೂಪರ್ ಆಟ ಇದು, ಗೋಧಿ ಹಿಟ್ಟು ಸನ್ ಪ್ರೀಮಿಯಂ ಆಟ ಅವರ ಕಡೆಯಿಂದ ಒಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಅಂಡ್ ಶಶಿ ಇದ್ದಲ್ಲಿ ಕೊಳೆಯ ಮಾತಲ್ಲಿ, ಸೊ ಹಾಗಿರುವಾಗ ಶಶಿ ಡಿಟರ್ಜೆಂಟ್ ಕೇಕ್ ಜೊತೆಗೆ ಶಶಿ ಪ್ಲಸ್ ಬ್ಯೂಟಿ ಸೋಪ್ ಕೂಡ ಬಂದಿದೆ, ಅವರ ಕಡೆಯಿಂದಲೂ ಒಂದು ಸಣ್ಣ ಗಿಫ್ಟ್. ಧನ್ಯವಾದಗಳು. ಎಸ್. ಅಂಡ್ ಮನೆಯ ಎಲ್ಲರ ಫೇವರೇಟ್ ಅಕ್ಕಿ, ದಟ್ ಇಸ್ ಸಂತೋಷ್ ರೈಸ್ ಮಿಲ್ಸ್ ಅವರ ಬೇಕಾದಂತದೇ ನಮಗೆ. ಕರೆಕ್ಟ್, ಕುಚ್ಚಲಕ್ಕಿ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಸೂಪರ್ ಆಗಿ ಹೊಸತಾಗಿ ಆ್ಯಂಡ್ ಇನೋವೇಟಿವ್ ಆಗಿರುವಂತಹ 2 ರೆಸಿಪಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ರಿ. ಈ ರೀತಿಯ ಕೈ ರುಚಿ ನಿಮ್ಮಲ್ಲಿ ಕೂಡ ಇದ್ರೆ ನೀವು ಕೂಡ ನಮ್ಮ ಟಿವಿಯನ್ನು ಸಂಪರ್ಕಿಸಬಹುದು. ನೀವು ಕೂಡ ನಮ್ಮ ಅಡುಗೆ ಮನೆಗೆ ಬಂದು ನಿಮ್ಮ ಕೈ ರುಚಿಯನ್ನು ಎಲ್ಲರಿಗೂ ತೋರಿಸಬಹುದು. ಸೊ ಹಾಗಿರುವಾಗ ಇನ್ಯಾಕ್ ತಡ, ನಮ್ಮ ಟಿವಿಯನ್ನು ಸಂಪರ್ಕಿಸಿ. ಆ್ಯಂಡ್ ಅದರ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಹೊಸದಾದಂತಹ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ, ಅಲ್ಲಿ ತನಕ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.